ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರಿಯರಿಗೂ ಸಾಮಾಜಿಕ ಜಾಲತಾಣದ ഒരു ವ್ಯಕ್ತಿ ಬೊರ್ಚಾಂದಿನ ಭಾಷೆಡೆ ನೆರೆದು ಕುಚ್ಚನೆ ಮಲ್ತದ ಪೊಡಿಪಾಯಿನೆಕ್ ಬಿಜೆಪಿ ವಿರೋಧ ತೋಜಾವಣೊಂದು ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಹರಿಕೃಷ್ಣ ಬಂಟ್ವಾಳ ಸುದ್ದಿಗುಟ್ಟುಡು ಪಂತೆರ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಾಹಿತಿದಾರರು ಹರಿಕೃಷ್ಣ ಬಂಟ್ವಾಳದ ಬಿಜೆಪಿ ಆಫೀಸ್ ಸುದ್ದಿಗುಟ್ಟುಡು ಪಾತಿರ್ದು ಸಾಮಾಜಿಕ ಜಾಲತಾಣಡು ಜನಾರ್ದನ ಪೂಜಾರಿಯರಿಗೆ ನೆರೆದು ಒಟ್ರಾಸಿ ಪಾತಿರ್ದು ಪೋಡಿಪಾಯಿನೆಕ್ ಬಿಜೆಪಿ ವಿರೋಧ ತೋಜಾವಣು ಹಿರಿಯ ಕಾಂಗ್ರೆಸ್ ನಾಯಕರ ವಿರುದ್ಧ ಇಂಚಿನ ಮತ ಪಾತಿರ್ನಕ್ಲು ಕಾಂಗ್ರೆಸ್ ಉಲ್ಲೇರ ಪಂಡ ಒಂದು ಕಾಂಗ್ರೆಸ್ದ ಮಾನಸಿಕ ಸ್ಥಿತಿ ದಿರ್ತ ತೋಜಾವಣು ಕಾಂಗ್ರೆಸ್ ಜಾತ್ಯತೀತ ಪಕ್ಷ ಪನ್ಪನವು ನಾಟಕಂದ್ ನೆರೆದು ಗೊತ್ತಾಪುಂಡು ಇಂಚಿನ ಪಾತ್ರ ಪನ್ನಗ ಪೊಲೀಸ್ ಇಲಾಖೆ ದಾಯ ಮನಿಪಂದ ಕುಲ್ಲುದುಂಡು ಆರ್ಕೆಂಡೆರ. ಹಿಂದೂ ಮುಸ್ಲಿಂ ಎಡ್ಡೆಪ್ಪನು ಪೊಲಿಪೆರೆ ಅಶಾಂತಿ ಉಂಡು ಮಲ್ಪೆರೆ ಒಂದು ಕುತಂತ್ರ ಈ ಪಾತ್ರಗೂ ಕಾಂಗ್ರೆಸ್ ತಕಲು ಮನಿಪಂದೆ ಕುಲ್ಲುದೇರ ಒರಿ ಬಿರುವೇರು ನಾಯಕರು ಪಾತಿರ್ದುಜೇರ. ಕಾಂಗ್ರೆಸ್ ತಕಲು ಬ್ಯಾನರ್ಡ್ ಪೂಜಾರಿಯರ್ನ ಫಟಪಾಡನಿ ಓಟುಗಾದ ಮಾತ್ರ ಅರೆನ ಮಿತ್ತದ ಪ್ರೀತಿಡತ್ ಇಂಚಿನ ಪೊರ್ತುಡು ಬಿಜೆಪಿ ಪೂಜಾರಿಯರ್ನ ಒಟ್ಟುಗು ಉಂಡುಂದು ಗಟ್ಟಿಡ ಪನ್ಪ ಇಂಚಿನ ಪೊರ್ತುಡು ಬಿಜೆಪಿ ಪೂಜಾರಿಯರ್ನ ಒಟ್ಟುಗು ಉಂಡುಂದು ಗಟ್ಟಿಡ ಪನ್ಪ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕುಡ್ಲಡು ದೂರು ಕೊರ್ಪುಂಡು ಅಂಚಾದ ಪೊಲೀಸ್ ಇಲಾಖೆ ಆರೋಪಿನ ಪತ್ತದ ಕಾನೂನು ಕ್ರಮ ದೆತನುಡುಂದು ಹರಿಕೃಷ್ಣ ಬಂಟ್ವಾಳ ಒತ್ತಾಯ ಮಲ್ತೆರ. ಬಂಟ್ವಾಳ ಬಿಜೆಪಿ ಗುರ್ಕಾರ್ಯರು ದೇವದಾಸ್ ಶೆಟ್ಟಿ, ಜಿ ಆನಂದ್, ಜಿಲ್ಲಾ ಎಸ್ಟಿ ಮೋರ್ಚಾ ಗುರ್ಕಾರ್ಯರು ದಿನೇಶ್ ಶಾಮ್ಟೂರ್, ಪ್ರಭಾಕರ್ ಪ್ರಭು, ಮಹಾಬಲ ಶೆಟ್ಟಿ, ಸುದರ್ಶನ್ ಬಜೆ ಸುದ್ದಿ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ಕೊಟ್ಟ, ಕಾಂಗ್ರೆಸ್ ಪಕ್ಷಕ್ಕೆ ಜೀವನ ಕೊಟ್ಟ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲವನ್ನೂ ಕೊಟ್ಟ ಜನಾರ್ದನ್ ಪೂಜಾರಿಯವರೇ ಅವರನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಹೇಳಿಕೆಗೆ ಪ್ರತಿಭಟನೆ ಮಾಡಬೇಕು ನಂದೇನಿಲ್ಲ, ಯಾರು ಹೇಳಬೇಕು ಟೀಕೆ ಮಾಡ್ಬೋದು, ಆದರೆ ಅವರು ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡಿ ಕೊಲ್ಲಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ, ಇದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ವಿರೋಧ ಪಕ್ಷಗಳು ಜನಾರ್ದನ್ ಪೂಜಾರಿ ಅವರು ಜೀವನದಲ್ಲಿ ಯಾವತ್ತೂ ಬಿಜೆಪಿಯನ್ನು ಟೀಕೆ ಮಾಡ್ತಿದ್ದವರು, ಆದರೆ ಇವತ್ತು ಬಿಜೆಪಿ ಪಕ್ಷ ಈ ವಿಚಾರವನ್ನು ಖಂಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಯಾಕೆಂತೇಳಿದ್ರೆ ಒಬ್ಬ ಪಾಕಿಸ್ತಾನದವನು, ಬಾಂಗ್ಲಾದವನು, ಇಂಡೋನೇಷ್ಯಾದವನು, ಸಿರಿಯಾದವನು ಹೇಳುವಂಥ ರೀತಿಯಲ್ಲಿ ಮಾತಾಡಿದ ನಾವು ಒಬ್ಬ ಭಾರತೀಯ ಮುಸ್ಲಿಮನಾಗಿ ಮಾತನಾಡಿಲ್ಲ, ಒಬ್ಬ ಜಾತ್ಯತೀತ ಪಕ್ಷ ಅನ್ನುವಂಥ ಕಾಂಗ್ರೆಸ್ನ ಭಾಷೆಯಲ್ಲಿ ಮಾತನಾಡಿಲ್ಲ. ಅವನನ್ನು ಪೊಲೀಸರು ಅವನ ಮೇಲೆ ಕೇಸ್ ಹಾಕಿ ಕಾನೂನಿನ ಸಂಕೋಲೆಯಲ್ಲಿ ಬಂಧಿಸಿ ಅವನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನುವಂಥದ್ದೇ ಬಿಜೆಪಿಯ ಒಂದು ವಿಚಾರ.